ಸಾರ್ವಜನಿಕ ಶಾರದೋತ್ಸವ ಸಮಿತಿ ಬಿಲ್ಲಾಡಿ ಇವರ ನೇತೃತ್ವದಲ್ಲಿ 4ನೇ ವರ್ಷದ ಶಾರದೋತ್ಸವದ ಪ್ರಯುಕ್ತ ಸಮಿತಿಯ ಸದಸ್ಯರು ಹಾಗೂ ಊರಿನವರ ಸಹಕಾರದೊಂದಿಗೆ ಗೋವಿಗಾಗಿ ಮೇವು ಅಭಿಯಾನಕ್ಕೆ ಬೆಂಬಲವಾಗಿ 1 ಲೋಡ್ ಹಸಿ ಹುಲ್ಲನ್ನು ಕಟಾವು ಮಾಡಿ ನೀಲಾವರ ಗೋಶಾಲೆಗೆ ನೀಡಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಗೋವಿಗಾಗಿ ಮೇವು ಅಭಿಯಾನದ ಸಂಚಾಲಕ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಗೋವಿಗಾಗಿ ಮೇವು ಅಭಿಯಾನಕ್ಕೆ ಈಗಾಗಲೇ ಬೆಂಬಲವಾಗಿ ಉಡುಪಿ ಜಿಲ್ಲೆಯ 300ಕ್ಕೂ ಹೆಚ್ಚು ಸಂಘಟನೆಗಳು ಭಾಗವಹಿಸಿದ್ದು, ಮುಂದಿನ ವಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದರು। ಈ ಸಂದರ್ಭದಲ್ಲಿ ಶಿರಿಯಾರ ತಾಲೂಕ್ ಪಂಚಾಯತ್ ಸದಸ್ಯೆ ನಿರ್ಮಲಾ ಶೆಟ್ಟಿ ಹಾಗೂ ಅನೇಕರು ಉಪಸ್ಥಿತರಿದ್ದರು। ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಇವತ್ತು ಸಾಧಾರಣ ನಾವು ಗೋವಿಗಾಗಿ ಮೇವು ಅಭಿಯಾನವನ್ನು ಆರಂಭ ಮಾಡಿ ಒಂದು 250ಕ್ಕಿಂತಲೂ ಹೆಚ್ಚು ಲೋಡುಗಳು ಇವತ್ತು ಉಡುಪಿ ಜಿಲ್ಲಾದ್ಯಂತ ಈ ಒಂದು ಗೋವಿಗಾಗಿ ಮೇವು ಅಭಿಯಾನದಡಿ ಇವತ್ತು ಅನೇಕ ಗೋಶಾಲೆಗಳು, ಅದರಲ್ಲಿ ವಿಶೇಷವಾಗಿ ನೀಲಾವರ ಗೋಶಾಲೆಗೆ ಅತಿ ಹೆಚ್ಚು ಲೋಡುಗಳು ಹರಿದು ಬಂದಿದೆ। ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ಒಣಹುಲ್ಲನ್ನು ಒಟ್ಟು ಮಾಡುವಂಥ ಒಣಹುಲ್ಲು ಅಭಿಯಾನವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಕೈಗೊಳ್ಳಬೇಕಾಗಿದೆ। ಇದಕ್ಕೂ ಕೂಡ ಎಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿರ್ತದೆ। ಅದೇ ರೀತಿಯಲ್ಲಿ ಇವತ್ತು ನಮ್ಮ ವಿಶೇಷವಾಗಿ ಬಿಲ್ಲಾಡಿ ಶಾರದೋತ್ಸವ ಸಮಿತಿ ವತಿಯಿಂದ ನಾವು 4ನೇ ವರ್ಷದ ಶಾರದೋತ್ಸವವನ್ನು ಆಚರಿಸ್ತಾ ಇದ್ದೇವೆ। ಈ ಒಂದು ಸಂದರ್ಭದಲ್ಲಿ ನಾವು ಶಾರದೋತ್ಸವವನ್ನು ಈ ಬಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸುವ ಒಂದು ದೃಷ್ಟಿಯಲ್ಲಿ ನಾವು 2-3 ವಿಶೇಷವಾದ ಕಾರ್ಯಕ್ರಮ, ಈಗಾಗಲೇ ಸ್ವಚ್ಛ ಬಿಲ್ಲಾಡಿ ಅನ್ನುವಂಥ ಒಂದು ಅಭಿಯಾನದಲ್ಲಿ ಇಡೀ ಬಿಲ್ಲಾಡಿ ಪೇಟೆಯನ್ನು ನಾವೆಲ್ಲರೂ ಕೂಡ ಸ್ವಚ್ಛ ಮಾಡಿ ಅನಂತರ ಹುಲ್ಲನ್ನು ಕಟಾವು ಮಾಡಿ ಇವತ್ತು ಒಂದು ಪುಣ್ಯದ ಕೆಲಸ ನೀಲಾವರ ಗೋಶಾಲೆ ಕೊಡುವಂಥ ಕಾರ್ಯಕ್ರಮವನ್ನು, ಹಾಗೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಒಂದೊಂದು ಗಿಡವನ್ನು ನೆಟ್ಟು ಹಸಿರು ಬಿಲ್ಲಾಡಿ ಅಂತಕ್ಕಂಥ ಕಾರ್ಯಕ್ರಮವನ್ನು